ರಾಮಾಯಣವು ಪ್ರತಿಯೊಬ್ಬರನ್ನ ಪರಿವರ್ತನೆ ಮಾಡುವ ಪವಿತ್ರವಾದ ಗ್ರಂಥವಾಗಿದೆ ಎಂದು ಉಪ ವಿಭಾಗ ಅಧಿಕಾರಿ ಋಷಿ ಆನಂದ್ ತಿಳಿಸಿದರು. ಮಧುಗಿರಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಾಲ್ಮೀಕಿ ಇವರು ಸಂಸ್ಕೃತ ಸಾಹಿತ್ಯದ ಮೊದಲ ಕವಿಯಾಗಿದ್ದು, ಬೋಧನೆಗಳ ಮೂಲಕ ಸಾಮಾಜಿಕ ನ್ಯಾಯಕ್ಕಾಗಿ ಜನರನ್ನ ಹೋರಾಟಕ್ಕೆ ಪ್ರೇರೇಪಿಸಿದವರು ಎಂದು ತಿಳಿಸಿದರು. ತಹಶೀಲ್ದಾರ್ ಸಿಬ್ಗತ್ ಉಲ್ಲಾ ಮಾತನಾಡಿ, ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಎಂದಿಗೂ ಮರೆಯಬಾರದು. ಈ ಹಿಂದೆ ರಾಮಾಯಣ ಕಾಲದಲ್ಲಿ ಇರತಕ್ಕಂತಹ ಸಂಪ್ರದಾಯ ಬಾಂಧವ್ಯ ಈಗ ಎಲ್ಲೆಡೆ ಮರೆಯಾಗಿದೆ. ಆದರೆ ಮಾನವ ಕುಲಕ್ಕೆ ಮಹರ್ಷಿ ವಾಲ್ಮೀಕಿ ಅವರ ರಾಮಾಯಣ ಕೃತಿ ಉತ್ತಮ ಕೊಡುಗೆಯಾಗಿದ್ದು, ಇದರಿಂದ ಆದರ್ಶ ಮಹನೀಯರ ಉತ್ತಮ ವಿಚಾರಗಳನ್ನು ಎಲ್ಲರೂ ತಿಳಿದುಕೊಳ್ಳುವ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾಕೆಂದರೆ ನುಡಿದಂತೆ ನಡೆದುಕೊಳ್ಳುವುದು ವಾಲ್ಮೀಕಿ ರಾಮಾಯಣ ತಿಳಿಸುತ್ತದೆ ಅಂತ ಹೇಳಿದರು. ಸರ್ಕಾರ ಎಲ್ಲ ಮಹನೀಯರ ಜಯಂತಿಗಳನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತಿದ್ದರೂ ಕೂಡ ಕೆಲವು ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯತ್ ಇಒ ಬಿಎಸ್ ಲಕ್ಷ್ಮಣ್ ಮಾತನಾಡಿ, ಮನುಷ್ಯನ ಜೀವನಕ್ಕೆ ಒಂದು ಚೌಕಟ್ಟನ್ನು ರೂಪಿಸಿಕೊಟ್ಟವರು ವಾಲ್ಮೀಕಿ. ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಜಿ ಜಯರಾಮಯ್ಯ, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ದೊಡ್ಡೇರಿ ಕಣ್ಣಿಮಯ್ಯ, ನಾಯಕ ಸಂಘದ ಎಂಆರ್ ರಂಗಶಾಮಯ್ಯ, ಕಾರ್ಯದರ್ಶಿ ಶಂಕರ ನಾರಾಯಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ತಾಲೂಕು ನಾಯಕ ಸಂಘದ ಉಪಾಧ್ಯಕ್ಷ ಹನುಮಂತರಾಯಪ್ಪ, ಅಧಿಕಾರಿಗಳಾದ ಬಿಯು ಹನುಮಂತರಾಯಪ್ಪ, ರೇಷ್ಮೆ ಇಲಾಖೆ ಲಕ್ಷ್ಮೀ ನರಸಿಂಹಯ್ಯ, ಎತ್ತಿನಹೊಳೆ ಇಲಾಖೆ ಇಇ ಕೆಆರ್ ವಿಜಯಪ್ರಸಾದ್, ಬಿಸಿಎಂ ಇಲಾಖೆ ಜಯರಾಮ್, ಸಿಡಿಪಿಯು ಅನಿತಾ ಹಾಗೂ ಇನ್ನಿತರ ತಾಲೂಕು ಮಟ್ಟ ಅಧಿಕಾರಿಗಳು ಹಾಜರಿದ್ದರು. ವರದಿ ಆಬಿದ್ ಮಧುಗಿರಿ. ಎಲ್ಲರಿಗೂ ನೋಡಿ ಬರ ಬಂದಿದೆ, ಭೀಕರ ಬರ, ಏನು ಗೊತ್ತಾಗೋದಿಲ್ಲ. ಬೆಂಗಳೂರಿನ ನಮಗೆ ಆಲ್ ಪ್ಲೇಸ್ ಹೇಳಿರೋ ಮಾಹಿತಿ, ಆ ವಾಲ್ಮೀಕಿ ಅವರನ್ನ ಕವಿಗಳ ಕವಿ ಅಂತಂದೇಳಿ ಕರೀತಾ ಇದ್ದಾರೆ. ಮತ್ತೋರ್ವ ನಮ್ಮ ಏನು ರಾಷ್ಟ್ರ ಕವಿ ಕುವೆಂಪುರವರು ಈ ಭೂಮಿ ಮೇಲೆ ಏನಾದರೂ ಕೂಡ ಎರಡು ಶಾಶ್ವತವಾದ ಹಲವು ಜನರನ್ನು ಪ್ರೇರೇಪಿಸಿದ ಮಹಾನ್ ಸಂತನಿಗೆ ಗೌರವವಾಗಿದೆ. ಅಂತಹ ಮಹಾನ್ ಋಷಿಗೆ ನಾವು ಗೌರವ ಸಲ್ಲಿಸುತ್ತೇವೆ. ಧನ್ಯವಾದಗಳು.